ಹಲವರ ಅಭಿಪ್ರಾಯಗಳಿದೆ. ಒಂದು ರೀತಿಯಲ್ಲಿ ಇದು ಒಳ್ಳೆಯ ಕಾನೂನು ಅಥವಾ ಇದನ್ನ ವಿರೋಧಿಸಲೇಬೇಕು ಅನ್ನುವಂಥವ್ರು. ಬಟ್ ಆ ಒಳ್ಳೆಯ ಕಾನೂನು ಅನ್ನುವಂಥವರಿಗೆ ಓಕೆ, ಆ ವಿಚಾರದ ಕುರಿತಾಗಿ ನಾವು ಮಾಹಿತಿಯನ್ನು ನೀಡಿದ್ದೇವೆ. ಈ ವಿರೋಧಿಸ್ತೇನೆ ಅನ್ನುವಂತಹ ಒಂದು ದೃಢ ವಿಶ್ವಾಸದಿಂದ ಇದ್ದೀರಲ್ವ, ಅಂಥವರಿಗೆ ನನ್ನ ಪ್ರಶ್ನೆ ಅಪ್ಪ, ಈ ಕಾನೂನು ಸರಿಯಿಲ್ಲ ಅನ್ನುವಂಥವರಿಗೆ ಒಂದೆರಡು ಅಂಶಗಳನ್ನು ನಿಮ್ಮ ಮುಂದೆ ಹೇಳಿ ಅದಕ್ಕೊಂದು ನಿಮ್ಮ ಬಳಿಯೇ ಉತ್ತರವನ್ನು ನಿರೀಕ್ಷೆಯನ್ನು ಮಾಡ್ತೀನಿ. ಈ ಕಾನೂನಿನ ಪ್ರಕಾರ ದೇಶದ್ರೋಹಕ್ಕೆ ಸಂಬಂಧಪಟ್ಟಂತೆ ಕಠಿಣ ಶಿಕ್ಷೆಯನ್ನು ಅಥವಾ ದೇಶದ್ರೋಹಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ವಿಚಾರವನ್ನು ಗಮನಿಸೋದಾದರೆ ಇದು ಭಾರತಕ್ಕೆ ಅಥವಾ ನಮ್ಮ ಕಾನೂನಿನಲ್ಲಿ ಇದರ ಅಗತ್ಯತೆ ಇದೆ. ಗೊತ್ತಾ, ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿದ್ದು ಯಾವುದೋ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನು ಕೂಗುವಂಥವರು ನಮ್ಮ ದೇಶದಲ್ಲಿ ಇರುವಂತಹ ಸಂದರ್ಭದಲ್ಲಿ ಇಂತಹ ಕಾನೂನುಗಳು ಇಲ್ಲ ಅಂತ ಹೇಳಿದರೆ ಇದು ಯಾರ ಪರವಾಗಿದೆ ಕಾನೂನು ತಿಳ್ಕೊಳ್ಬೇಕಾಗಿದೆ. ಇದಲ್ಲದೆ ಇನ್ನೊಂದು ಪಾಯಿಂಟನ್ನು ಕೂಡ ನಾವು ಗಮನಿಸೋದಾದರೆ 18 ವರ್ಷದ ಒಳಗಿನ ಬಾಲಕಿಯರ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ, ಕನಿಷ್ಠ ಅಂತ ಹೇಳಿದರೆ 20 ವರ್ಷ ಜೈಲು ಶಿಕ್ಷೆ. ಕನಿಷ್ಠ, ಇದು ಗರಿಷ್ಠ ಅಲ್ಲ, ಕನಿಷ್ಠ ಆತನಿಗೆ 20 ವರ್ಷ ಜೈಲು ಶಿಕ್ಷೆ. ನಮ್ಮ ಮನೆ ಮಗಳಿಗೆ ಇಂತಹ ಪರಿಸ್ಥಿತಿ ಆದಾಗ ಆತನಿಗೆ 20 ವರ್ಷ ಕನಿಷ್ಠ ಜೈಲು ಶಿಕ್ಷೆ ನೀಡದಂತಹ ಕಾನೂನು ನಮ್ಮ ದೇಶದಲ್ಲಿ ಇದೆ ಅಂತ ಆದರೆ ಅದು ಯಾರಿಗೆ ಬೇಕ್ರಿ? ಇಂತಹ ಕಾನೂನು ವ್ಯವಸ್ಥೆಯನ್ನು ನಮ್ಮ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಅಂತಾದರೆ ಇದನ್ನು ವಿರೋಧಿಸಿದಂಥ ರಾಜಕೀಯ ನಾಯಕರು ವಿರೋಧಿಸ್ತಾರೆ. ಅದು ಬಿಟ್ಟು ಯಾವುದೋ ಪಕ್ಷದ ಪರವಾಗಿ ಟವೆಲ್ ಹಾಕ್ಕೊಂಡು ಅಥವಾ ಬಕೆಟ್ ಹಿಡ್ಕೊಂಡು ಅದರ ಪರವಾಗಿ ಸುದ್ದಿ ಬಿತ್ತರ ಮಾಡುವವರು ಇದೇ ಕೆಲಸವನ್ನು ಮಾಡ್ತಾರೆ. ನಮಗೆ ಅದರ ಅಗತ್ಯತೆ ಇಲ್ಲ. ಜನಪರವಾಗಿ ಏನಿದೆ ಸರ್ಕಾರನೋ ಅಥವಾ ನ್ಯಾಯಾಂಗ ವ್ಯವಸ್ಥೆ ಏನು ತಂದಿದೆ ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ. ಈಗ ಹೇಳಿರುವಂಥ 2 ಪಾಯಿಂಟ್ಗಳು, ಒಂದು ದೇಶದ ವಿಚಾರ, ಮತ್ತೊಂದು ದೇಶಕ್ಕೆ ಪ್ರಮುಖವಾಗಿ ಇರುವಂಥದ್ದು ದೇಶದ ಹೆಣ್ಣು ಮಗಳು. ಆ ಹೆಣ್ಣು ಮಗಳ ಪರವಾಗಿ ಈ ಕಾನೂನುಗಳು ಇದೆ ಅಂತಾದರೆ ಅದನ್ನು ಬೆಂಬಲಿಸೋಣ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.